ಇಬ್ಬರು ಫಾರಿನ್ ಗೆಳೆಯರು ಇಂಡಿಯಾಕ್ಕೆ ಬಂದಾಗ ಒಂದು ಪಾನ್ ಅಂಗಡಿಗೆ ಹೋಗುತ್ತಾರೆ. ಹೋಗಿ ಸಿಗರೇಟ್ ಕೇಳುತ್ತಾರೆ. ಅಂಗಡಿಯವನು ಹೇಳುತ್ತಾನೆ, ನನ್ನ ಹತ್ರ ಸಿಗರೇಟ್ ಇಲ್ಲ ಅಂತ. ಆದರೆ ಜಗತ್ತಿನಲ್ಲಿ ಅತ್ಯಂತ ಸ್ಪೆಷಲ್ ಆಗಿರೋ ಸಿಗರೇಟ್ ಒಂದಿದೆ. ಇದು ಇಡೀ ಜಗತ್ತಿನಲ್ಲೇ ಎಲ್ಲೂ ಸಿಗೋದಿಲ್ಲ. ಆದರೆ ನೀವು ತುಂಬ ಲಕ್ಕಿ ಇದ್ದೀರಾ, ನನ್ನ ಅಂಗಡಿಗೆ ಬಂದಿದ್ದೀರಾ. ನನ್ನ ಹತ್ರ ಒಂದೇ ಸಿಗರೇಟ್ ಇದೆ ಅಂತ ಹೇಳಿ ಬಾಕ್ಸ್ ಓಪನ್ ಮಾಡಿ ತೋರಿಸುತ್ತಾನೆ. ಆಗ ಫಾರಿನವರು ನೋಡಿ ಶಾಕ್ ಆಗ್ತಾರೆ. ಅವರು ಈ ಥರ ಸಿಗರೇಟ್ ಎಲ್ಲೂ ನೋಡಿರೋದಿಲ್ಲ. ಅಸಲಿಗೆ ಅದು ಒಂದು ಬೀಡಿಯಾಗಿರುತ್ತೆ. ಆಗ ಫಾರಿನವರು ಅಂಗಡಿಯವನು ಕೇಳುತ್ತಾರೆ, ಆ ಸಿಗರೇಟ್ ಬೆಲೆ ಎಷ್ಟೆಂದು. ಅಂಗಡಿಯವನು ಹೇಳುತ್ತಾನೆ, ಆ ಸಿಗರೇಟ್ ಬೆಲೆ 2,000, ನಿಮಗೋಸ್ಕರ ನಾನು 1,000ಕ್ಕೆ ಕೊಡ್ತೀನಿ ಎಂದು ಕೊಡುತ್ತಾನೆ. ಖುಷಿಯಿಂದ ಸಿಗರೇಟ್ ಬಾಕ್ಸ್ ಓಪನ್ ಮಾಡಿ ನೋಡ್ತಿರ್ತಾರೆ. ಆಗ ಇವರ ಕಣ್ಣು ಒಬ್ಬನ ಮೇಲೆ ಬೀಳುತ್ತೆ. ಅಲ್ಲಿ ಅವನು ಇದೇ ಸಿಗರೇಟ್ ಸೇರ್ತಿರ್ತಾನೆ. ಸ್ವಲ್ಪ ನಂತರ ಈ ಕಡೆ ನೋಡ್ತಾರೆ, ಅವನು ಅದೇ ಸಿಗರೇಟ್ ಸೇರ್ತಿರ್ತಾನೆ. ಮುಂದೆ ನೋಡ್ತಾರೆ, ಅವನು ಅದೇ ಸಿಗರೇಟ್ ಸೇರ್ತಿರ್ತಾನೆ. ಈಗ ಫಾರಿನವ್ರಿಗೆ ಗೊತ್ತಾಯಿತು ಇವನು ನಮ್ಮನ್ನ ಬಕ್ರಾ ಮಾಡಿದ್ನೆಂದು.